ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಮಿಜಾರು ಅಶ್ವತ್ಥಪುರದ ಶ್ರೀನಿವಾಸ್ ಗೌಡ ಅವರನ್ನು ದೂರವಾಣಿಯ ಕರೆಯ ಮುಖಾಂತರ ನಿಂದಿಸಿರುವ ಯುವಕನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಂಬಳ ಕೋಣಗಳ ಯಜಮಾನರು ಹಾಗೂ ಶ್ರೀನಿವಾಸ್ ಗೌಡ ಅವರ ಅಭಿಮಾನಿಗಳು ಮೂಡಬಿದಿರೆಯ ಪೊಲೀಸ್ ಠಾಣೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆರೋಪಿಯ ವಿರುದ್ಧ ಕ್ರಮಕ್ಕೆ ಪೊಲೀಸರಿಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಸೂಚನೆಯನ್ನು ನೀಡಿದ್ದಾರೆ. ಕಂಬಳದ ಕುರಿತು ಪ್ರಶಾಂತ್ ಎಂಬಾತನ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತನಾಡುತ್ತಿದ್ದಾಗ ಆತ ತನ್ನನ್ನು ತನ್ನ ಕುಟುಂಬದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿ ಶ್ರೀನಿವಾಸ್ ಗೌಡ ಅವರು ಮೂಡಬಿದಿರೆಯ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸಾಧಕ ಓಟಗಾರನ ಅವಹೇಳನ ಮಾಡಿರುವುದನ್ನು ಕಂಬಳ ಕ್ಷೇತ್ರದ ಪ್ರಮುಖರು, ಕಂಬಳ ಅಭಿಮಾನಿಗಳು ಖಂಡಿಸಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಶ್ರೀನಿವಾಸ್ ಗೌಡ ಅವರ ಕುಟುಂಬದವರನ್ನ ಯುವಕನೋರ್ವ ಅಪಮಾನ ಮಾಡಿರುವುದು ಕೇವಲ ಅವರಿಗೆ ಮಾಡಿರುವ ಅಪಮಾನವಲ್ಲ, ಇದು ಕಂಬಳ ಕ್ಷೇತ್ರಕ್ಕೆ, ತುಳುನಾಡಿಗೆ ಮಾಡಿರುವ ಅಪಮಾನ. ತಪ್ಪಿತಸ್ಥನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದ್ದೇನೆ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಬೇಜಾರದ ಸಂಗತಿ ದಾದ ಬಂಡ ಶ್ರೀನಿವಾಸ್ ಗೌಡ ಅವರಿಗೆ ಪ್ರಾಮಾಣಿಕೆ ಬೊಕ್ಕ ಕಂಬಳ ಕ್ಷೇತ್ರಡು ಬಹುಶಃ ಆತ್ ಪುದರ್ ಮಲ್ತಿನಂಚಿನ ಒಂಜಿ ಕ್ರೀಡಾಪಟು ಇಡೀ ನಮ್ಮ ತುಳುನಾಡಿಗೆ ಮಾತ್ರ ಆತು, ಕಂಬಳ ಕ್ಷೇತ್ರಗೂ ಮಾತ್ರ ಆತು, ನಮ್ಮ ದೇಶಗೂ ಒಂಜಿ ಪುದರ್ ಆ ಏರು ಎದುರುಡು ಪಾತೇರಿಯನ ಅರೇನು ಏತ್ ಸಾಧ್ಯ ಉಂಡಾತು ಹೀನಾಯವಾದ ನಾ ಶಬ್ದಲಿಡು ಪಾತೇರಿ ಅಣ್ಣ ನಿಜವಾದ ಶ್ರೀನಿವಾಸ್ ಗೌಡ್ರಿಗೆ ಮಲ್ತಿನ ಅಪಮಾನ ಇಡೀ ಕಂಬಳ ಕ್ಷೇತ್ರಗೂ ಮಲ್ತಿನ ಅಪಮಾನ, ಇಡೀ ಎರು ಗಿಡಪನಕ್ಲೆಗೆ ಮಲ್ತಿನ ಅವಮಾನ, ಅಂಚೆನ ಇಡೀ ತುಳುನಾಡದ ಜನಕ್ಲೆಗೆ ಮಲ್ತಿನ ಅವಮಾನ, ಎನ್ನ ಕ್ಷೇತ್ರದ ಜನಕ್ಕೆ ಮಲ್ತಿನ ಅವಮಾನ ಅಂದು ನಾನು ನೆನಪು. ಅಂಚೆ ಅದು ಖಂಡಿತವಾದ್ಲ ಶ್ರೀನಿವಾಸ್ ಗೌಡ್ರೆ ಇರ್ನೊಟ್ಟಿಗೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಮಾತ್ರ ಕಂಬಳದ ಇಡೀ ನಮ್ಮ ಮೂಜಿ ಜಿಲ್ಲೆದ ಕಂಬಳ ಸಮಿತಿದ ಪ್ರತಿಯೊರ್ಲೆ ಇರ್ನೊಟ್ಟಿಗೆ ಉಳ್ಳೇರು, ಮೂಡುಬಿದ್ರದ ಕೋಟಿ ಚೆನ್ನೈ ಕಂಬಳದ ಗುರ್ಕರೆ ಅದು ಯಾನ್ ಇರ್ನೊಟ್ಟಿಗೆ ಉಳ್ಳೆ ಇರ್ನ ವಿರುದ್ಧ ಪಾತಿರ್ದಿರಗೆ ಇರ್ನ ಮರ್ಯಾದೆಗೆ ಕಳಂಕ ಗಣೆಯರ ಪ್ರಯತ್ನ ಮಲ್ತಿನ ಮಿತ್ತು ಸೂಕ್ತ ಕ್ರಮಕ್ಕೆ ನೋಡೋದು ನಾನು ಪೊಲೀಸ್ ಇಲಾಖೆಗೆ ಏನು ಇತ್ತನೇ ಸೂಚನೆ ಕೊರತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಕರ್ನಾಟಕ ಸರ್ಕಾರದಿಂದ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಕಂಬಳದ ಶ್ರೇಷ್ಠ ಓಟಗಾರ ಕುಡುಬಿ ಸಮಾಜದ ಮುಗ್ಧ ಯುವಕ ಶ್ರೀನಿವಾಸ್ ಗೌಡರಿಗೆ ಕಿಡಿಗೇಡಿಗಳು ಜೀವ ಬೆದರಿಕೆಯನ್ನು ಹಾಕಿರುವುದಕ್ಕೆ ಖಂಡಿಸುತ್ತೇನೆ. ಜಾನಪದ ಕ್ರೀಡೆ ಉಳಿಯಬೇಕೆನ್ನುವ ನಿಟ್ಟಿನಲ್ಲಿ ಮತ್ತು ಪ್ರೋತ್ಸಾಹಿಸಬೇಕೆನ್ನುವ ನಿಟ್ಟಿನಲ್ಲಿ ತಾನು ಕ್ರೀಡಾ ಸಚಿವನಾಗಿದ್ದಾಗ ಕಂಬಳ ಕ್ಷೇತ್ರದ ಓಟಗಾರರಿಗೆ ಮತ್ತು ಕಂಬಳದ ಸಂಯೋಜಕರಿಗೆ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಘೋಷಿಸುವಂತಹ ಕೆಲಸ ಮಾಡಿದ್ದೆ. ಓರ್ವ ಕಂಬಳದ ಓಟಗಾರನಿಗೆ ಅವಮಾನ ಮಾಡಿರುವ ಆತನನ್ನು ಉನ್ನತ ಪೊಲೀಸ್ ಅಧಿಕಾರಿಗಳು ಜೈಲುಗಟ್ಟಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದಂತಹ ಕಂಬಳ ಓಟಗಾರ ಶ್ರೀನಿವಾಸ ಗೌಡರಿಗೆ ಕೆಲವು ಕಿಡಿಗೇಡಿಗಳು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಇದನ್ನು ನಾನು ಒಬ್ಬ ಕಂಬಳ ಅಭಿಮಾನಿಯಾಗಿ ಅಲ್ಲದೆ ಈ ಮೂಡಬಿದಿರೆ ಕ್ಷೇತ್ರದಲ್ಲಿ ಮಾಜಿ ಶಾಸಕನಾಗಿ ಖಂಡಿಸ್ತಾ ಇದ್ದೇನೆ. ನಾನು ಮಾಜಿ ಕ್ರೀಡಾ ಸಚಿವನಾಗಿ ಇದ್ದಂಥ ಸಂದರ್ಭದಲ್ಲಿ ಕಂಬಳ ಓಟಗಾರರಿಗೆ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಘೋಷಿಸುವಂಥ ಕೆಲಸ ಆ ದಿನಗಳಲ್ಲಿ ಮಾಡಿದ್ದೆ. ಕುಡುಬಿ ಸಮಾಜದ ಒಂದು ಬಹಳ ಮುಗ್ಧವಾದಂಥ ಸಮಾಜ, ಭತ್ತದ ಬೇಸಾಯ ಮಾಡಿ ಬದುಕುವಂಥ ಈ ಬಡ ಕುಟುಂಬದ ಈ ಕ್ರೀಡಾಪಟುವಿಗೆ ಜೀವ ಬೆದರಿಕೆ ಹಾಕುವುದನ್ನು ಖಂಡಿಸ್ತೇನೆ. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಯಾರು ಅವನಿಗೆ ಥ್ರೆಟ್ ಕೊಡ್ತಾ ಇದ್ದಾರೆ ಅವನನ್ನು ಬಂಧಿಸಿ ಅವನಿಗೆ ಜೈಲಿಗೆ ಹಾಕುವಂಥ ಕೆಲಸ ಮಾಡಬೇಕು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ.